ಇತ್ತೀಚೆಗೆ ಸುರತ್ಕಲ್ನಲ್ಲಿ ನಡೆದಂತಹ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರ್ತಿ ಜಿಲ್ಲೆಯಲ್ಲಿ ಶಾಂತಿ ಕೆಡಿಸುವಂತೆ ಒಂದು ಸಮುದಾಯದ ಯುವಕರನ್ನು ಪ್ರಚೋದಿಸುತ್ತಿದ್ದು ಜಿಲ್ಲೆಯಲ್ಲಿ ಧರ್ಮದ ಹಾಗೂ ಜಾತಿಯ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂತಾಗಿದೆ. ಒಬ್ಬ ಮಹಿಳೆಯಾಗಿ ಒಂದು ಧರ್ಮದ ಮಹಿಳೆಯರನ್ನು ನಿಂದಿಸಿ ಅವರ ಧರ್ಮಕ್ಕೆ ಅಪಮಾನವಾಗುವಂತೆ ಇನ್ನೊಂದು ಧರ್ಮಕ್ಕೆ ಮತಾಂತರಗೊಳಿಸುವಂತೆ ಪ್ರಚೋದನೆ ನೀಡಿದ ಚೈತ್ರ ಕುಂದಾಪುರ ಅವರ ನಿಲುವನ್ನು ಬಂಟ್ವಾಳ ವಿಧಾನಸಭಾ ಕ್ಷೇತ್ರದ ಪಾಣೆಮಂಗಳೂರು ಹಾಗೂ ಬಂಟ್ವಾಳ ಮಹಿಳಾ ಕಾಂಗ್ರೆಸ್ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ಪಾಣೆಮಂಗಳೂರು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಂತಿ ಪೂಜಾರಿ ಹೇಳಿದ್ದಾರೆ. ವೇದಿಕೆಯಲ್ಲಿ ಮಹಿಳಾ ಸಮುದಾಯದ ಅವಮಾನಕ್ಕೆ ಖಂಡನೆ. ಇತ್ತೀಚೆಗೆ ಸುರತ್ಕಲ್ನಲ್ಲಿ ನಡೆದಂತಹ ಬಜರಂಗ ದಳದ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ಬಾಡಿಗೆ ಭಾಷಣಗಾರ್ತಿ ಜಿಲ್ಲೆಯಲ್ಲಿ ಶಾಂತಿ ಕೆಡಿಸುವಂತೆ ಒಂದು ಸಮುದಾಯದ ಯುವಕರನ್ನು ಪ್ರಚೋದಿಸಿದ್ದು ಜಿಲ್ಲೆಯಲ್ಲಿ ಧರ್ಮದ ಹಾಗೂ ಜಾತಿಯ ಮಧ್ಯೆ ಸಂಘರ್ಷವನ್ನು ಉಂಟು ಮಾಡುವಂತಾಗಿದೆ. ಒಬ್ಬ ಹೆಣ್ಣು ಮಗಳಾಗಿ